ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಡನೆ ಪ್ರಾರ್ಥನೆ ಈ ಒಂದು ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ಕೀರ್ತನೆಗಳು 72ನೇ ಕೀರ್ತನೆಯಿಂದ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇಂದು ನಾವು ಧ್ಯಾನಿಸುವ ಈ ಕೀರ್ತನೆಯನ್ನು ಆಶೀರ್ವದಿಸಿರಿ. ಈ ಕೀರ್ತನೆಯಲ್ಲಿ ನಮ್ಮನ್ನು ಅಧಿಕರಿಸಿರಿ ಮತ್ತು ಕೀರ್ತನೆಯೊಂದಿಗೆ ನಾವು ಮಾಡೋ ಪ್ರಾರ್ಥನೆಯನ್ನು ಆಲೈಸಿ ನಮ್ಮನ್ನು ಆಶೀರ್ವದಿಸಿರಿ, ನಮ್ಮನ್ನು ರಕ್ಷಿಸಿರಿ, ನಮ್ಮಲ್ಲಿರುವ ಕ್ಲೇಶಗಳಿಂದ ಬಿಡುಗಡೆಗೊಳಿಸಿರಿ, ನಮಗೆ ಆನಂದ ಆರೋಗ್ಯವನ್ನು ಕರುಣಿಸಿರಿ, ಸ್ವರ್ಗೀಯ ಜ್ಞಾನವನ್ನು ದಯಪಾಲಿಸಿ ಕೀರ್ತನೆಗಳೊಡನೆ ಪ್ರಾರ್ಥಿಸುವಾಗ ಅದ್ಭುತಗಳ ಸುರಿಮಳೆ ನಮ್ಮ ಮೇಲಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಬೈಬಲ್ ಇದ್ರೆ ತಗೊಳ್ಳಿ ಆತ್ಮೀಯರೇ. ಕೀರ್ತನೆ 72, ರಾಜ್ಯಾಧಿಕಾರಿಗಾಗಿ ಪ್ರಾರ್ಥನೆ. ಇಲ್ಲಿ ಈ ಕೀರ್ತನೆಯಲ್ಲಿ ಸುಮಾರು 20 ವಾಕ್ಯಗಳಿವೆ. ತಿಳಿಸು ನಿನ್ನ ನ್ಯಾಯವನ್ನು ದೇವರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ. ಆತನಾಡಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ. ಬೆಟ್ಟ ಗುಡ್ಡಗಳಿಂದ ಬರಲಿ ಸಮೃದ್ಧಿ, ನಿನ್ನ ಪ್ರಜೆಗೆ ಫಲಿಸಲಿ ನ್ಯಾಯ ನೀತಿ. ದೀನ ದಲಿತರನಾತ ಉದ್ಧರಿಸಲಿ, ಬಡಬಗ್ಗರಿಗೆ ನ್ಯಾಯ ದೊರಕಿಸಲಿ. ಪ್ರಜಾಹಿಂಸಕರನು ಸದೆಬಡಿಯಲಿ, ಆತನು ಬಾಳಲಿ ಅಚಂದ್ರಕ್ರನಾಗಿ. ತಲತಲಾಂತರಕ್ಕೂ ಭಯಭಕ್ತಿಯಿಂದಿರಲಿ, ತಲತಲಾಂತರಕ್ಕೂ ಭಯಭಕ್ತಿಯಿಂದಿರಲಿ. ಹುಲ್ಲು ಕೊಯ್ದ ಹೊಲದ ಮೇಲೆ ಸುರಿವ ವೃಷ್ಟಿಯಂತೆ ಬರಲಿ ಆತ ಒಣನೆಲವ ತೊಯ್ಯುವ ಹದ ಮಳೆಯಂತೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಅಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ಅರಣ್ಯವಾಸಿಗಳು ಅರಸನಿಗೆ ಅಡ್ಡ ಬೀಳಲಿ, ಆತನ ಕಡುವೈರಿಗಳು ನೆಲದ ಮಣ್ಣು ಮುಕ್ಕಲಿ. ಕಪ್ಪಗಳನ್ನರ್ಪಿಸಲಿ ತಾರ್ಷೀಸ್ ಹಾಗೂ ದ್ವೀಪದ ರಾಜರುಗಳು, ಕಾಣಿಕೆಗಳ ತಂದೊಪ್ಪಿಸಲಿ ಶೆಬಾ ಹಾಗೂ ಸೆಬಾದ ರಾಜರುಗಳು. ರಾಜರುಗಳು ಸಾಷ್ಟಾಂಗವೆರಗಲಿ ಆತನಿಗೆ, ಘನರಾಷ್ಟ್ರಗಳು ಸೇವೆ ಸಲ್ಲಿಸಲಿ ಆತನಿಗೆ. ಏಕೆನೆ ಕಾಪಾಡುವನಾತ ಮೊರೆ ಇಡುವ ಬಡವರನು, ಉದ್ಧರಿಸುವನಾತ ದಿಕ್ಕಿಲ್ಲದ ದೀನ ದಲಿತರನು. ದೀನ ದರಿದ್ರರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ಅವರ ಜೀವ ಆತನ ದೃಷ್ಟಿಯಲ್ಲಿ ಅಮೂಲ್ಯ, ಜುಲುಮೆ ಶೋಷಣೆಗಳ ನೀಗಿಪುದು ಆತನ ಕಾರ್ಯ. ಅರಸ ಬಾಳಲಿ ಚಿರಕಾಲ, ದೊರಕಲಿ ಆತನಿಗೆ ಶೆಬಾದ ಬಂಗಾರ. ಜರುಗಲಿ ಪ್ರಾರ್ಥನೆ ಸದಾಕಾಲ, ಆಶೀರ್ವಾದ ಸಿಗಲಿ ಅನವರತ. ಸಮೃದ್ಧಿಯಾಗಲಿ ನಾಡಿನ ದವಸ ಧಾನ್ಯ ನೆಲ ಮಲೆಗಳ ಮೇಲೆ. ಸೊಂಪಾಗಲಿ ಅದರ ಹಣ್ಣು ಹಂಪಲು ಲೆಬಲೋನಿನ ಮರಗಳಂತೆ. ಹುಲುಸಾಗಲಿ ನಗರ ನಿವಾಸಿಗಳ ಸಂಖ್ಯೆ ಬಯಲಿನ ಹುಲ್ಲಿನಂತೆ. ಶಾಶ್ವತವಾಗಲಿ ಶ್ರೀನಾಮ ಆತನಿಗೆ, ಬೆಳಗಲಿ ಆತನ ಕೀರ್ತಿ ಸೂರ್ಯನಿರುವವರೆಗೆ. ಆತನ ಆಶೀರ್ವಾದ ಕೋರಲಿ ಸರ್ವರು ತಮಗೆ, ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ. ಸ್ತುತ್ಯರ್ಹರು ಸ್ವಾಮಿ ದೇವನು, ಇಸ್ರಾಯೇಲರ ದೇವನು. ಆತನೋರ್ವನೇ ಮಹತ್ ಕಾರ್ಯಗಳನ್ನು ಎಸಗುವಂತವನು. ಮಹಿಮಾಯುಕ್ತ ಆತನ ನಾಮಕ್ಕೆ ಸದಾಕಾಲವು ಸ್ತುತಿ. ಆಮೆನ್, ಆಮೆನ್. ಭೂಮಂಡಲವೆಲ್ಲ ಆತನ ಪ್ರಭಾವ ಪೂರ್ತಿ. ಇದು ಜೆಸ್ಸೆಯನ ಕುವರ ದಾವೀದನ ಪ್ರಾರ್ಥನೆಗಳ ಸಮಾಪ್ತಿ. ಇಲ್ಲಿಂದ ಕೀರ್ತನೆಯ 3ನೇ ಭಾಗ ಆರಂಭವಾಗುತ್ತೆ. ಇದು ರಾಜ್ಯಾಧಿಕಾರಿಗಾಗಿ ಪ್ರಾರ್ಥನೆ, ರಾಜ್ಯದ ಅಧಿಕಾರಿಗಾಗಿ ಪ್ರಾರ್ಥನೆ ಮಾಡುವಂತ ಒಂದು ಪರಿ ನಾವಿಲ್ಲಿ ಕೀರ್ತನೆಯಲ್ಲಿ ನೋಡ್ತೀವಿ.
ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ. ರಾಜಕುವರ ಅಥವಾ ಒಬ್ಬ ರಾಜ, ಆತ ತನ್ನ ಸ್ವಂತ ಒಂದು ಶಕ್ತಿಯಿಂದ ರಾಜನಾಗೋದಿಲ್ಲ, ಬದಲಾಗಿ ಅದೊಂದು ದೇವರ ಕರೆಯೂ ಕೂಡ ಆಗಿದೆ. ಆದ್ದರಿಂದ ದೇವರ ಹತ್ರ ಈ ರಾಜನಾದವನು ಪ್ರಾರ್ಥಿಸತಕ್ಕದ್ದು ಇರಬಹುದು. ಅರಸ ದಾವೀದ, ಸೌಲ ನೀವು ತಗೊಳ್ಳಿ, ಅವರೆಲ್ಲರೂ ದೇವರು ಆರಿಸಿಕೊಂಡರು. ಅದಕ್ಕಾಗಿ ಎಲ್ಲ ಅಧಿಕಾರಗಳು ಮೇಲಿಂದ ಬರುವು. ಯೇಸು ಸ್ವಾಮಿ ಪಿಲಾತನಿಗೆ ಹೇಳಿದ ಮಾತು, ನಿನಗೆ ಗೊತ್ತಿಲ್ವಾ ನನಗೆ ನಿನ್ನನ್ನು ಅರೆಸ್ಟ್ ಮಾಡಲು, ಬಿಡುಗಡೆ ಮಾಡಲು, ಬಂಧಿಸಲು ಅಧಿಕಾರವಿದೆ ಅಂತ ಹೇಳಿದ. ಆವಾಗ ಯೇಸು ಏನು ಹೇಳಿದರು, ಮೇಲಿಂದ ನಿನಗೆ ಕೊಡದಿದ್ದರೆ ಯಾವ ಅಧಿಕಾರವು ನಿನಗೆ ಇರ್ತಿರ್ಲಿಲ್ಲ. ಅಂದ್ರೆ ಒಂದು ಸ್ಪಷ್ಟ ಅಧಿಕಾರಗಳು ನಮ್ಮ ಒಂದು ಯೋಗ್ಯತೆ ಅಲ್ಲ. ಯಾವ ಅಧಿಕಾರ ಇರಲಿ ಯೋಗ್ಯತೆ ಅಲ್ಲ, ಅದು ದೇವರು ಕೊಡುವ ಒಂದು ಸೇವೆಗೆ ಕರೆ. ಅದರಿಂದ ಇವತ್ತು ಯಾವುದೇ ಅಧಿಕಾರದಲ್ಲಿ ನಾನು ನೀವು ಇರಬಹುದು, ಅದನ್ನು ನಾವು ದುರುಪಯೋಗ ಪಡಿಸಬಾರದು. ಅದೊಂದು ಸೇವೆಗೆ ಕರೆ ಅಂತ ಆಲೋಚಿಸಬೇಕು. ಮಾತ್ರವಲ್ಲ, ದೇವರಿಗೆ ನಾವು ವಿಧೇಯರಾಗಿ ಬಾಳಬೇಕು. ತಿಳಿಸು ನಿನ್ನ ನ್ಯಾಯವನ್ನು ದೇವರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ. ಆತ ನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನ ದಲಿತರನ್ನು ನ್ಯಾಯದಿಂದ. ಬೆಟ್ಟ ಗುಡ್ಡಗಳಿಂದ ಬರಲಿ ಸಮೃದ್ಧಿ, ನಿನ್ನ ಪ್ರಜೆಗೆ ಫಲಿಸಲಿ ನ್ಯಾಯ ನೀತಿ. ನೋಡಿ, ಆತ ನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ. ನಾನು ಹೇಳಿದೆ, ಈ ಒಂದು ಅಧಿಕಾರ ಪ್ರೀತಿಗಾಗಿ, ನೀತಿಗಾಗಿ ಮತ್ತು ದೀನ ದಲಿತರನ್ನು ನ್ಯಾಯದಿಂದ ಆತ ನೋಡತಕ್ಕದ್ದು. ಬೆಟ್ಟ ಗುಡ್ಡಗಳಿಂದ ಬರಲಿ ಸಮೃದ್ಧಿ, ನಿನ್ನ ಪ್ರಜೆಗೆ ಫಲಿಸಲಿ ನ್ಯಾಯ ನೀತಿ. ದೀನ ದಲಿತರನಾತ ಉದ್ಧರಿಸಲಿ, ಬಡಬಗ್ಗರಿಗೆ ನ್ಯಾಯ ದೊರಕಿಸಲಿ. ಪ್ರಜಾ ಹಿಂಸಕರನ್ನು ಸದೆಬಡಿಯಲಿ, ಆತನು ಬಾಳಲಿ ಅಚಂದ್ರಕ್ರನಾಗಿ. ತಲತಲಾಂತರಕ್ಕೂ ಭಯಭಕ್ತಿಯಿಂದಿರಲಿ. ಈ ಒಂದು ಕೀರ್ತನೆಯಲ್ಲಿ ನೀವು ನೋಡ್ತೀರಿ, ದೀನ ದಲಿತರನಾಥ ಉದ್ಧರಿಸಲಿ, ಬಡಬಗ್ಗರಿಗೆ ನ್ಯಾಯ ದೊರಕಿಸಿಕೊಡಲಿ. ನೋಡಿ, ಯೇಸು ಸ್ವಾಮಿ ಏನು ಹೇಳಿದ್ರು, ನಾನು ಬಂದಿದ್ದು ಬಂಧಿತರಿಗೆ ಬಿಡುಗಡೆ, ದೀನ ದಲಿತರಿಗೆ ಸಾಂತ್ವನ. ಅಂದ್ರೆ ಸ್ಪಷ್ಟ ದೇವರು ದೀನ ದಲಿತರ ಪರವಾಗಿ ಮತ್ತು ಬಡಬಗ್ಗರ ಪರವಾಗಿ ಅವರು ಕೆಲಸ ಮಾಡ್ತಾರೆ. ಅವರನ್ನು ನಾವು ಹಿಂಸಿಸಬಾರ್ದು, ನೋಯಿಸಬಾರ್ದು. ಅಧಿಕಾರಗಳು ಬರುವು, ಅಧಿಕಾರಗಳು ಹೋಗುವು. ಒಂದು ದಿನ ನಮಗೂ ಆ ಸ್ಥಿತಿ ಬಂದ್ರೆ ಅದಕ್ಕಿಂತ ದುರಂತ ಯಾವುದು ಇರದು. ಹುಲ್ಲು ಕೊಯ್ದ ಹೊಲದ ಮೇಲೆ ಸುರಿಯುವ ವೃಷ್ಟಿಯಂತೆ, ಬರಲಿ ಆತ ಒಣ ನೆಲವ ತೊಯ್ಯುವ ಹದ ಮಳೆಯಂತೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಅಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ಅರಣ್ಯವಾಸಿಗಳು ಅರಸನಿಗೆ ಅಡ್ಡ ಬೀಳಲಿ, ಆತನ ಕಡುವೈರಿಗಳು ನೆಲದ ಮಣ್ಣು ಮುಕ್ಕಲಿ. ಅಂದರೆ ದೇವರು ಕೊಡುವ ಆ ಒಂದು ಅಧಿಕಾರ, ಅಧಿಪತ್ಯ, ಆತನನ್ನು ದೇವರು ಆಶೀರ್ವದಿಸುವರು. ಆತ ದೇವರಿಗೆ ವಿಧೇಯನಾದಾಗ ಆತನಿಗೆ ಸಿಗುವುದೆಲ್ಲವೂ ದೇವರ ವರವಾಗಿ, ಆಶೀರ್ವಾದವಾಗಿ. ಕಪ್ಪಗಳನ್ನರ್ಪಿಸಲಿ ತಾರ್ಷೀಸ್ ಹಾಗೂ ದ್ವೀಪದ ರಾಜರುಗಳು, ಕಾಣಿಕೆಗಳ ತಂದೊಪ್ಪಿಸಲಿ ಶೆಬಾ ಹಾಗೂ ಸೆಬಾದ ರಾಜರುಗಳು ಸಾಷ್ಟಾಂಗವೆರಗಲಿ ಆತನಿಗೆ, ರಾಷ್ಟ್ರಗಳು ಸೇವೆ ಸಲ್ಲಿಸಲಿ ಆತನಿಗೆ. ಅಂದ್ರೆ ಏನು ಇದರ ಅರ್ಥ? ಈ ದೇವರ ರಾಜನಿಗೆ, ಅಂದ್ರೆ ಅಲ್ಲಿ ದೇವರೇ ಆ ರಾಜ, ದೇವರ ನಾಮದಲ್ಲಿರುವವನು. ಉಳಿದ ರಾಜರುಗಳ, ಫರೋ ಅರಸುಗಳ ತರ ಅಲ್ಲ. ಆದ್ದರಿಂದ ಅವನಿಗೆ ಏನೆಲ್ಲ ಇತರರು ತಲೆಬಾಗುತ್ತಾರೆ, ಅದು ರಾಜನಿಗೆ ಅಲ್ಲ, ಅದು ದೇವರಿಗೆ ಅವರು ತಲೆಬಾಗಿದ ಹಾಗೆ. ಅಂದರೆ ಇಸ್ರಾಯೇಲರ ರಾಜನಿಗೆ ದೇವರು ಜಯ ಕೊಟ್ಟೇ ಕೊಡುತ್ತಾರೆ. ಕಾರಣ ಅವರೊಂದಿಗೆ ಆ ಸರ್ವೇಶ್ವರ ಸದಾಕಾಲ ಇದ್ದಾರೆ. ಏಕೆನೆ ಕಾಪಾಡುವನಾತ ಮೊರೆ ಇಡುವ ಬಡವರನು, ಉದ್ಧರಿಸುವನಾತ ದಿಕ್ಕಿಲ್ಲದ ದೀನ ದಲಿತರನು. ದೀನ ದರಿದ್ರರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ಅವರ ಜೀವ ಆತನ ದೃಷ್ಟಿಯಲ್ಲಿ ಅಮೂಲ್ಯ, ಜುಲುಮೆ ಶೋಷಣೆಗಳ ನೀಗಿಪುವುದು ಆತನ ಕಾರ್ಯ. ಮತ್ತೆ ನಾವು ನೋಡ್ತೀವಿ ನೋಡಿ, ದೀನ ದಲಿತರನ್ನು ಉದ್ಧರಿಸಲಿ, ವಾಕ್ಯ 4ರಲ್ಲಿ ಆಲಿಸಿದೆವು. ಬಡಬಗ್ಗರಿಗೆ ನ್ಯಾಯ ದೊರಕಿಸಲಿ, ಪ್ರಜಾ ಹಿಂಸಕರನ್ನು ಸದೆಬಡಿಯಲಿ. ಪ್ರಜೆಗಳನ್ನು ಇವತ್ತು ನೋಡಿ ನೀವು, ದೀನ ದಲಿತರನ್ನು ಹೇಗೆ ನೋಡ್ತಾರೆ, ಬಡಬಗ್ಗರ ಯಾವ ಸ್ಥಿತಿ ಇದೆ, ಪ್ರಜಾ ಹಿಂಸಕರು ಜಾಸ್ತಿ ಆಗಿದ್ದಾರೆ.
ಅದನ್ನೇ ಇಲ್ಲಿ 13ನೇ ವಾಕ್ಯದಲ್ಲಿ ದೀನ ದಲಿತರಿಗೆ ದಯೆಯ ತೋರುವನು. ಅದಕ್ಕಿಂತ ಮುಂಚೆ 11ನೇ ವಾಕ್ಯ ಹೇಳುತ್ತೆ, ಏಕೆನೆ ಕಾಪಾಡುವನಾತ ಮೊರೆ ಇಡುವ ಬಡವರನು. ನಾವು ಮೊರೆ ಇಡುವುದು ಅಂದರೆ ಪ್ರಾರ್ಥಿಸುವುದು, ಅದನ್ನು ನಿಲ್ಲಿಸಬಾರದು. ದಲಿತರ ಉದ್ಧರಿಸುವನಾತ ದಿಕ್ಕಿಲ್ಲದ ದೀನ ದಲಿತರನು. ದೇವರು ಮನುಷ್ಯ ಕೈ ಬಿಟ್ಟರು, ದೇವರು ನಮ್ಮ ಕೈ ಬಿಡುವುದಿಲ್ಲ. ಅದಕ್ಕೆ ಕೀರ್ತನೆಗಳು ಭರವಸೆಯ ಕೀರ್ತನೆಗಳು. ದೀನ ದರಿದ್ರರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ದೇವರು ಕರೆಯಾಗಿ ಕಾಪಾಡ್ತಾರೆ. ಅವರ ಜೀವ ಆತನ ದೃಷ್ಟಿಯಲ್ಲಿ ಅಮೂಲ್ಯ. ಜುಲುಮೆ ಶೋಷಣೆಗಳ ನೀಗಿಪ್ಪುವುದು ಆತನ ಕಾರ್ಯ. ವಾಕ್ಯ 15, ಅರಸ ಬಾಳಲಿ ಚಿರಕಾಲ, ದೊರಕಲಿ ಆತನಿಗೆ ಶೆಬಾದ ಬಂಗಾರ, ಜರುಗಲಿ ಪ್ರಾರ್ಥನೆ ಸದಾಕಾಲ, ಆಶೀರ್ವಾದ ಸಿಗಲಿ ಅನವರತ. ಅರಸನಿಗಾಗಿ ಅವನಿಗೆ ಒಳ್ಳೆಯದನ್ನು ಬಯಸುವಂತಹ ಈ ವಾಕ್ಯಗಳು. ಸಮೃದ್ಧಿಯಾಗಲಿ ನಾಡಿನ ದವಸ ಧಾನ್ಯ, ನೆಲ ಮಲೆಗಳ ಮೇಲೆ ಸೊಂಪಾಗಲಿ ಅದರ ಹಣ್ಣು ಹಂಪಲು ಲೆಬನೋನಿನ ಮರಗಳಂತೆ. ಲೆಬನೋನಿನ ಮರಗಳು ಅಂದರೆ ಬಹಳ ಎತ್ತರವಾದ ಫಲವತ್ತಾದ ಆ ಸ್ಥಳ, ಆ ಮರಗಳು, ಆ ಅರಣ್ಯ. ಹುಲುಸಾಗಲಿ ನಗರ ನಿವಾಸಿಗಳ ಸಂಖ್ಯೆ ಬಯಲಿನ ಹುಲ್ಲಿನಂತೆ. ಶಾಶ್ವತವಾಗಲಿ ಶ್ರೀನಾಮ ಆತನಿಗೆ, ಬೆಳಗಲಿ ಆತನ ಕೀರ್ತಿ ಸೂರ್ಯನಿರುವವರೆಗೆ. ಆತನ ಆಶೀರ್ವಾದ ಕೋರಲಿ ಸರ್ವರು ತಮಗೆ, ಶುಭವೆನ್ನಲಿ ಸಕಲ ರಾಷ್ಟ್ರಗಳು ಆತನಿಗೆ. ಸ್ತುತ್ಯಾರ್ಹ ಸ್ವಾಮಿ ದೇವನು. ನೋಡಿ ಏನ್ ಹೇಳ್ತಾನೆ, ಸ್ತುತ್ಯಾರ್ಹ ಯಾರು? ಸ್ವಾಮಿ ದೇವನು. ರಾಜರಲ್ಲಿ ಶ್ರೇಷ್ಠ ರಾಜ, ಆತನೇ ಏಕೈಕ ರಾಜ, ನಮಗೆ ಅರಸ. ಸ್ತುತ್ಯಾರ್ಹನು ಸ್ವಾಮಿ ದೇವನು, ಇಸ್ರಾಯೇಲರ ದೇವನು. ಆತನೋರ್ವನೇ ಮಹತ್ ಕಾರ್ಯಗಳನ್ನು ಎಸಗುವಂತಹವನು. ಮಹತ್ ಕಾರ್ಯಗಳು ಇವತ್ತು ಮಾಡ್ತಾರಂದ್ರೆ ಅದು ಆತನ ಪ್ರೀತಿ. ಆತ ಮಹತ್ ಕಾರ್ಯಗಳನ್ನು ಎಸಗುತ್ತಾನೆ. ಮಹಿಮಾಯುಕ್ತ ಆತನ ನಾಮಕ್ಕೆ ಸದಾಕಾಲವೂ ಸ್ತುತಿ. ಆಮೇನ್ ಆಮೇನ್. ಭೂಮಂಡಲವೆಲ್ಲ ಆತನ ಪ್ರಭಾವ ಪೂರ್ತಿ. ಇತಿ ಜೆಸ್ಸೆಯನ ಕುವರ ದಾವೀದನ ಪ್ರಾರ್ಥನೆಗಳ ಸಮಾಪ್ತಿ. ಅಂದ್ರೆ ನಾನು ಹೇಳಿದೆ 2ನೇ ಭಾಗದ ಕೀರ್ತನೆಗಳು ಇಲ್ಲಿ ನಮಗೆ ಅಂತ್ಯವಾಗುವುದನ್ನು ನಾವು ಇಲ್ಲಿ ನೋಡುತ್ತೇವೆ. ಏಕೆಂದರೆ ಈ ಕೀರ್ತನೆಗಳಲ್ಲಿ ಮೊದಲನೇ ಭಾಗ ನಾವು 1ರಿಂದ 41, 2ನೇ ಭಾಗಗಳು 42ರಿಂದ 72, ತದನಂತರ 3ನೇ ಭಾಗ 73ರಿಂದ 89 ಕೀರ್ತನೆಗಳಿವೆ. ಆದ್ದರಿಂದ ಇಲ್ಲಿ ಈ 73ನೇ ಕೀರ್ತನೆಗೆ ನಾವು ಹೋಗಲಿದ್ದೀವಿ. ಈ ಕೀರ್ತನ ಭಾಗದ 3ನೇ ಭಾಗ. ಈ ಕೀರ್ತನೆಯಲ್ಲಿ ಸುಮಾರು 28 ವಾಕ್ಯಗಳಿವೆ. 73ನೇ ಕೀರ್ತನೆ. ಇದರಲ್ಲಿ ನಮಗೆ ನಾವು ಇದನ್ನು ಓದಿದಾಗ ನಮಗೆ ಅರ್ಥವಾಗುವುದೇನೆಂದರೆ, ಸಿರಿವಂತ ಮತ್ತು ದುರ್ಜನರ ದುರ್ಗತಿ ಹೇಗಾಗುತ್ತೆ. ದುರ್ಜನರು ಮತ್ತು ಸಿರಿವಂತರಂದ್ರೆ ಅರ್ಥ ಏನು? ಇದ್ದದ್ದನ್ನು ಹಂಚಿಕೊಳ್ಳದೆ ಬಾಳುವವರು. ಮೊದಲು ಆಲಿಸೋಣ, ಆಮೇಲೆ ನಾವು ಅದರ ಮೇಲೆ ಧ್ಯಾನ ಮಾಡೋಣ. ದೇವನು ಎನಿತೋ ಒಳ್ಳೆಯವನು ಇಸ್ರಾಯೇಲಿಗೆ, ದಯಾಪರನಾಥನು ಶುದ್ಧ ಹೃದಯಿಗಳಿಗೆ. ದುರ್ಜನರು ಧನಿಕರಾಗುವುದ ಕಂಡಾಗ, ಗರ್ವಿಗಳ ನೋಡಿ ನಾನು ಅಸೂಯೆಗೊಂಡಾಗ, ತಡವರಿಸಿದವು ನನ್ನ ಕಾಲುಗಳು, ಜಾರಿ ಬೀಳಲಿದ್ದವು ಹೆಜ್ಜೆಗಳು. ಆ ಜನರಿಗೆ ನೋವು ಕಾವೆಂಬುದಿಲ್ಲ, ಅವರ ದೇಹ ಸಬಲವಾಗಿದೆಯಲ್ಲ. ಇತರರಂತೆ ಅವರಿಗೆ ಸಂಕಟವಿಲ್ಲವಲ್ಲ, ರೋಗ ರುಜೆ ಅವರಿಗಂಟುವುದಿಲ್ಲವಲ್ಲ. ಈ ಕಾರಣ ಗರ್ವವೇ ಅವರಿಗೆ ಕಂಠಮಾಲೆ, ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ. ದೋಷ ಹೊರಸೂಸುತ್ತಿದೆ ಕೊಬ್ಬಿನ ಕಣ್ಗಳಿಂದ, ದುಷ್ಕಲ್ಪನೆಗಳು ತುಳುಕುತ್ತಿವೆ ಮನಗಳಿಂದ. ಕೀಳು ಮಾತು, ಕೆಣಕು ಮಾತು ಅವರದು, ಜೊತೆಗೆ ಬಲಾತ್ಕಾರದ ಸುಕ್ಕು ಮಾತು. ನಾಕವನೇ ತಾಕುತ್ತಿದೆ ಅವರ ಗರ್ವದ ನುಡಿ, ಜಗದಲ್ಲಿ ಹರಡುತ್ತಿದೆ ಅವರ ದರ್ಪದ ನುಡಿ. ಎಂತಲೇ ಜನರವರ ಕಡೆ ತಿರುಗಿಕೊಳ್ಳುವರು, ನೀರಂತೆ ಅವರ ಮಾತನ್ನು ಹೀರಿಕೊಳ್ಳುವರು. ದೇವನೆಂತು ಕಂಡು ಹಿಡಿದಾನು ಎಂಬರು, ಪರಾತ್ಪರನು ಪರಿಜ್ಞನೇ ಎಂದುಕೊಳ್ಳುವರು. ದುರ್ಜನರಿದೋ ನಿಶ್ಚಿಂತರಾಗಿಹರು, ಸಿರಿ ಮೇಲೆ ಸಿರಿಯ ಶೇಖರಿಸುತ್ತಿಹರು. ನಾ ನಿರ್ಮಲ ಚಿತ್ತನಾಗಿ ಬಾಳಿದ್ದು ವ್ಯರ್ಥವೋ, ಶುದ್ಧ ಹಸ್ತನಾಗಿ ನಡೆದುಕೊಂಡುದು ನಿರರ್ಥಕವೋ. ಏಕೆನೆ ದಿನವಿಡೀ ನಾ ಬಾಧೆ ಪಡುತ್ತಿರುವೆ, ದಿನ ದಿನವೂ ದಂಡನೆಗೆ ಗುರಿಯಾಗುತ್ತಿರುವೆ. ನಾ ಬಾಯ್ದೆರೆದು ನುಡಿದಿದ್ದೇನಾದರೆ ಈ ಪರಿ, ನಿನ್ನ ಭಕ್ತ ಕುಲಕ್ಕೆ ನಾ ದ್ರೋಹಿಯೇ ಸರಿ. ಇದರ ಮರ್ಮವನ್ನು ನಾ ಬಗೆಹರಿಸಲು ಯತ್ನಿಸೆ, ತೋಚಿತೆನಗಿದು ಬಿಡಿಸಲಾಗದಂಥ ಸಮಸ್ಯೆ. ಆದರೆ ದೇವಾಲಯವನ್ನು ಹೊಕ್ಕು ನಿಂತಾಗ
ಆ ಜನರ ಅಂತಿಮ ಗತಿಯನ್ನು ಆಲೋಚಿಸಿದಾಗ ರುಜುವಾದ ಜ್ಞಾನೋದಯ ಆಯಿತೆನಗಾಗ. ಜಾರು ನೆಲದಲ್ಲಿ ಆ ಜನರನ್ನು ನೀ ನಿಲ್ಲಿಸಿರುವೆ, ನಿಶ್ಚಯನಾಗಿ ನೀ ಬೀಳಿಸಿ ಅವರನ್ನು ನಾಶ ಮಾಡುವೆ. ಕ್ಷಣ ಮಾತ್ರದಲ್ಲಿ ಅಳಿದು ಹಾಳಾಗುವರು, ಭೀಕರವಾಗಿ ನಿರ್ಮೂಲವಾಗುವರು. ನಿದ್ರೆಯಿಂದೆದ್ದವನು ಕನಸನ್ನು ತೃಣೀಕರಿಸುವಂತೆ ಪ್ರಭು ನೀನೆದ್ದು ಕಡೆಗಣಿಸುವೆ ಅವರನ್ನು ಮಾಯೆಯಂತೆ. ಹೃದಯ ನೊಂದು ಬೆಂದಿರಲು ಮನದಲ್ಲಿ ಅಲಗು ನಾಟಿರಲು, ನ ಮಂದಮತಿಯಾಗಿದ್ದೆ ಅರಿವಿಲ್ಲದೆ, ನ ವನ್ಯ ಮೃಗನಂತಿದ್ದೆ ನಿನ್ನ ಮುಂದೆ. ಆದರೂ ನಾನಿರುವೆ ನಿನ್ನ ಸನ್ನಿಧಿಯಲ್ಲಿ, ನೀ ಹಿಡಿದಿರುವೆ ನನ್ನ ಬಲಗೈಯನ್ನು ಭದ್ರವಾಗಿ. ಸೂಕ್ತ ಸಲಹೆಯ ನಿತ್ತು ಮುಂದಕ್ಕೆನ್ನ ನಡೆಸು, ಅಂತ್ಯದಲ್ಲಿ ನಿನ್ನ ಮಹಿಮೆಗೆನ್ನ ಸೇರ್ಪಡಿಸು. ನನಗೆ ನೀನಲ್ಲದೆ ಇನ್ನಾರಿಹರು ಪರದಲ್ಲಿ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ. ನನ್ನ ತನುಮನಗಳೆಲ್ಲವೂ ಸೊರಗಿ ಹೋದರೂ, ನನ್ನ ಆತ್ಮದ ಶಕ್ತಿ ಶಾಶ್ವತ ಸುತ್ತು ದೇವರು. ವಿನಾಶವಾಗುವರು ನಿನ್ನಿಂದ ದೂರ ಸರಿಯುವವರು, ಧ್ವಂಸವಾಗುವವರು ನಿನಗೆ ದ್ರೋಹವೆಸಗಿದವರು. ನಿನ್ನ ಸಾನ್ನಿಧ್ಯ ಸ್ವಾಮಿ ದೇವ ನನಗೆಂತ ಸೌಭಾಗ್ಯ. ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನಾಶ್ರಯಿಸಿಕೊಂಡೆನಯ್ಯ. ಹೌದು, ಇದರಲ್ಲಿ ನಾನು ಹೇಳಿದ ಪ್ರಕಾರ ಸಿರಿವಂತ ದುರ್ಜನರ ದುರ್ಗತಿ. ಸಿರಿವಂತ ದುರ್ಜನರು, ಸಿರಿವಂತರು ಒಳ್ಳೆಯವರು ಇದ್ದಾರೆ. ಇಲ್ಲಿ ಸಿರಿವಂತರ ಅಂದರೆ ದುರ್ಜನರ, ಸಿರಿವಂತರಾಗಿ ದುರ್ಜನರಾಗಬಾರ್ದು. ನಾವು ದೇವರು ಏನಾದರೂ ಕೊಟ್ಟರು ಅದು ನಮ್ಮ ಒಳಿತಿಗೆ ಮತ್ತು ಜನರ ಒಂದು ಉಪಯೋಗಕ್ಕೆ ಮತ್ತು ಸೇವೆಗೆ. ಆಲಿಸೋಣ ಒಂದೊಂದೇ ವಾಕ್ಯಗಳು. ದೇವನು ಏನಿತೋ ಒಳ್ಳೆಯವನು ಇಸ್ರಾಯೇಲಿಗೆ, ದಯಾಪರನಾಥನು ಶುದ್ಧರ ದಯೆಗಳಿಗೆ. ದೇವನು ಒಳ್ಳೆಯವನು. ದುರ್ಜನರು ಧನಿಕರಾಗುವುದ ಕಂಡಾಗ, ಗರ್ವಿಗಳ ನೋಡಿ ನಾನು ಅಸೂಯೆಗೊಂಡಾಗ, ತಡವರಿಸಿದವು ನನ್ನ ಕಾಲುಗಳು, ಜಾರಿ ಬೀಳಲಿದ್ದವು ಹೆಜ್ಜೆಗಳು. ಆ ಜನರಿಗೆ ನೋವು ಕಾವೆಂಬುದಿಲ್ಲ, ಅವರ ದೇಹ ಸಬಲವಾಗಿದೆಯಲ್ಲ. ಇತರರಂತೆ ಅವರಿಗೆ ಸಂಕಟವಿಲ್ಲವಲ್ಲ, ರೋಗ ರುಜೆ ಅವರಿಗಂಟುವುದಿಲ್ಲವಲ್ಲ. ನೋಡಿ ಏನಾಗುತ್ತೆ, ಅನೇಕ ಬಾರಿ ನಾವು ನೋಡ್ತೀವಿ, ಅವರ ಹತ್ರ ದುಡ್ಡಿರುತ್ತೆ, ಶ್ರೀವಂತರ ಹತ್ರ ಒಳ್ಳೆ ಒಳ್ಳೆ ಆಸ್ಪತ್ರೆಗಳಿಗೂ ಹೋಗ್ತಾರೆ. ಅನೇಕ ಬಾರಿ ಕೊರೋನಾ ಟೈಮಲ್ಲೂ ಅಷ್ಟೇ, ಅದು ನೋಡಲ್ಲ, ಸಿರಿವಂತರು ಅಥವಾ ಬಡವರಂತ ನೋಡಲ್ಲ. ಆದರೂ ಅನೇಕ ಬಾರಿ, ಯಾಕಂದರೆ ಹಣ ಇದ್ದವನ ಹತ್ರ ಅವನಿಗೆ ಮೆಡಿಸಿನ್ ಮಾಡ್ಬೋದು, ದೊಡ್ಡ ಆಸ್ಪತ್ರೆಗೆ ಹೋಗ್ಬೋದು, ಒಳ್ಳೆ ಟ್ರೀಟ್ಮೆಂಟ್ ಪಡೆಯಬಹುದು. ಆದರೆ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಕರ್ವಿಗಳ ದುರ್ಜನರು ಧನಿಕರಾಗುವುದ ಕಂಡಾಗ, ಭ್ರಷ್ಟಾಚಾರದಿಂದ, ಅನಾಚಾರ ದುರಾಚಾರದಿಂದ ದುರ್ಜನರು ಧನಿಕರಾಗುವುದು. ಇವತ್ತು ಅನೇಕ ಬಾರಿ ರಾಜಕೀಯದಲ್ಲೂ ಕೂಡ ಈ ರೀತಿಯ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಭ್ರಷ್ಟಾಚಾರ ತಾಂಡವವಾಡ್ತಿದೆ ಎಲ್ಲ ಕಡೆ. ದುರ್ಜನರು ಧನಿಕರಾದಾಗ ಅವರಲ್ಲಿ ಬಡಬಗ್ಗರು, ದೀನದಲಿತರ ಪ್ರೀತಿ ಬರೋದಿಲ್ಲ. ಸುಳ್ಳು ಹೇಳುವವರು ದುರ್ಜನರು ಇದೆಲ್ಲ, ಅಥವಾ ಭ್ರಷ್ಟಾಚಾರಿಗಳು. ಗರ್ವಿಗಳ ನೋಡಿ ನಾನು ಅಸೂಯೆಗೊಂಡಾಗ, ತಡವರಿಸಿದವು ನನ್ನ ಕಾಲುಗಳು, ಜಾರಿ ಬೀಳಲಿದ್ದವು ಹೆಜ್ಜೆಗಳು. ಯಾಕಪ್ಪ, ನಾವು ಕೂಡ ಅನೇಕ ಬಾರಿ ಯೋಚಿಸ್ತೀವಿ, ಯಾಕಪ್ಪ ಇವರು ಅಲ್ಲಿದ್ದಾರೆ, ಹೇಗೆ ಅಲ್ಲಿ ಸಾಧ್ಯವಾಯಿತು, ಎಲ್ಲರನ್ನು ಒಟ್ಟಿಗೆ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲವಲ್ಲ. ಆ ಜನರಿಗೆ ನೋವು ಕಾವೆಂಬುದಿಲ್ಲ, ಅವರ ದೇಹ ಸಬಲವಾಗಿದೆಯಲ್ಲ. ಇತರರಂತೆ ಅವರಿಗೆ ಸಂಕಟವಿಲ್ಲವಲ್ಲ, ರೋಗ ರುಜೆ ಅವರಿಗಂಟುವುದಿಲ್ಲವಲ್ಲ. ಈ ಕಾರಣ ಗರ್ವವೇ ಅವರಿಗೆ ಕಂಠಮಾಲೆ, ಅಹಂಕಾರ, ಗರ್ವ, ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ. ಇವತ್ತು ನೋಡಿ ಏನಾಗ್ತಾ ಇದೆ, ಎಲ್ಲ ಪಾರ್ಟಿಗಳು, ಎಲ್ಲ ವ್ಯಕ್ತಿಗಳು ಈ ರೀತಿಯಾಗಿ ಒಂಥರ ಆಲೋಚನೆ, ಹಿಂಸಾಚಾರದ ಮಾತುಗಳು, ಆರೋಪಗಳು, ಪ್ರತ್ಯಾರೋಪಗಳು, ಇದೆಲ್ಲವನ್ನು ನಾವು ನೋಡ್ತೀವಿ ಸಮಾಜದಲ್ಲಿ. ಇತರರಂತೆ ಅವರಿಗೆ ಸಂಕಟವಿಲ್ಲವಲ್ಲ, ರೋಗ ರುಜ ಅವರಿಗೆ ಅಂಟುವುದಿಲ್ಲವಲ್ಲ. ನೋಡಿ, ಉಳಿದ ಕಡೆಗಳೆಲ್ಲ ಬಂದಾಗ ಏನಾಗುತ್ತೆ, ಕೋವಿಡ್ ನಿಯಮಗಳು ಬರ್ತವೆ, ಅವು ಬರುತ್ತವೆ. ಎಲೆಕ್ಷನ್ ಬಂದಾಗ ಅವು ಕಾಣ್ತಾ ಇಲ್ಲ ನಮಗೆ. ಅನೇಕ ಬಾರಿ ಅವರಿಗೆ ರೋಗ ರುಜ ಅವರಿಗೆ ಅಂಟುವುದಿಲ್ಲವಲ್ಲ. ಈ ಕಾರಣ ಗರ್ವವೇ ಅವರಿಗೆ ಕಂಠಮಾಲೆ, ಹಿಂಸಾಚಾರವೇ ಅವರಿಗೆ ಬಟ್ಟೆ ಬರೆ. ಎಲ್ಲರಂತ ನಾನು ಹೇಳೋಲ್ಲ, ಕೆಲವರು ಇವುಗಳಲ್ಲೇ ಇರುವವರು ಕೂಡ ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವು ಕೂಡ ಕೇವಲ ರಾಜಕೀಯ ವ್ಯಕ್ತಿಗಳು ಮಾತ್ರವಲ್ಲ, ನಾವು ಕುಟುಂಬದಲ್ಲಿ ಪತಿಯಾಗಿ ಅಥವಾ ಪತ್ನಿಯಾಗಿ, ಮಗನಾಗಿ, ಮಗಳಾಗಿ ನಾವು ಕೂಡ ಈ ರೀತಿ ಗರ್ವದಲ್ಲಿ ಜೀವಿಸಲು ಸಾಧ್ಯವಿದೆ. ಅಪ್ಪ ಅಮ್ಮನ ಮಾತು ಕೇಳದೆ, ಗುರು ಹಿರಿಯರ ಮಾತು ಕೇಳದೆ, ಧರ್ಮಕೇಂದ್ರದಲ್ಲಿ ಮಾತು ಕೇಳದೆ ನಾವು ಜೀವಿಸ್ಬೋದಲ್ವ? ಜೀವಿಸ್ತೀವಿ ನಾವು ಅಹಂಕಾರಿಗಳಾಗಿ. ದೇವಾಲಯಕ್ಕೆ ಬರದೆ, ಪ್ರಾರ್ಥನೆ ಮಾಡದೆ, ಮನೆಯಲ್ಲಿ ಪ್ರಾರ್ಥನೆಗೆ ಕೂರದೆ, ದುರ್ಜನರ ಸಂಘದಲ್ಲೇ ಇರುವುದಂಥದ್ದು ನಮ್ಮನ್ನು ಬಾಧಿಸುತ್ತದೆ. ಇತರರಿಗೆ ಬೆರಳು ತೋರಿಸುವ ಮುನ್ನ ನಾವು ನಮ್ಮ ಜೀವನ ಅವಲೋಕಿಸತಕ್ಕದ್ದು. ಇವತ್ತು ಈ ಕೀರ್ತನೆಗಳ ಪ್ರಾರ್ಥನೆ ಅಂದರೆ ನಾವು ಅದರೊಳಗೆ ಪ್ರಯಾಣಿಸ್ತೀವಿ.
ಪಯಣಿಸುವಾಗ ನಮ್ಮ ಬಲಹೀನತೆ ಕಂಡಾಗ ನಾವು ಅದನ್ನು ಸರಿದೂಗಿಸಿ ನಾವು ಬಾಳತಕ್ಕದ್ದು. ದೋಷ ಹೊರಸೂಸುತ್ತಿದೆ ಕೊಬ್ಬಿನ ಕಣ್ಗಳಿಂದ, ದುಷ್ಕಲ್ಪನೆಗಳು ತುಳುಕುತ್ತಿವೆ ರನ್ಮನಗಳಿಂದ. ನೋಡಿ, ದುಷ್ಕಲ್ಪನೆಗಳು, ರೋಷ, ದುಷ್ಕಲ್ಪನೆಗಳು. ಇವತ್ತು ನೋಡಿ, ನಮಗೆ ಕ್ರೈಸ್ತರಿಗಿರುವ ಈ ಒಂದು ನಮ್ಮ ಮೇಲೆ ದುಷ್ಕಲ್ಪನೆ, ಯಾವುದೂ ಥರದ ನಮ್ಮ ಮೇಲೆ ಅಪಪ್ರಚಾರ ಮಾಡುವವರ ಹತ್ರ ಯಾವುದು ಸಬೂಬುಗಳಿಲ್ಲ. ಅದಕ್ಕಾಗಿ ದುರ್ಜನರ ದುಷ್ಕಲ್ಪನೆಗಳು. ಇವತ್ತು ದುಷ್ಕಲ್ಪನೆ ಕ್ರೈಸ್ತರ ವಿರೋಧ ಇರಬಹುದು, ಅಥವಾ ಬೇರೆ ಬೇರೆ ಜಾತಿ, ಪಂಗಡ, ಧರ್ಮ, ಮತ ಎಲ್ಲರ ವಿರೋಧ ಇದು ಇರಬಹುದು, ಅಥವಾ ಪಾರ್ಟಿಗಳ ಮೇಲೆ ಪರಸ್ಪರ ಅಪವಾದಗಳು. ಒಂದೇ ಪಾರ್ಟಿಯಲ್ಲೂ ಕೂಡ ಬರುತ್ತೆ, ಅವರವರೇ ಕಚ್ಚಾಡಿಕೊಳ್ಳುವ ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿವೆ. ಅಂದರೆ ಇದರ ಅರ್ಥ ಏನು? ದುಷ್ಕಲ್ಪನೆಗಳು ತುಳುಕುತ್ತಿವೆ ರನ್ಮನಗಳಿಂದ. ಅದಕ್ಕಾಗಿ ನಮ್ಮ ರನ್ಮನಗಳು ಪರಿಷ್ಕೃತಗೊಳ್ಬೇಕು, ಪರಿಶುದ್ಧಗೊಳ್ಬೇಕು. ಕೇಡು ಮಾತು, ಕೆಣಕು ಮಾತು ಅವರದು. ನೋಡಿ, ಯಾವ ಮಾತುಗಳಿವೆ ಇವತ್ತು? ಕೇಡು ಮಾತು, ಹಿಂಸೆಯ ಮಾತು, ಕುಗ್ಗಿಸುವಂಥ ಮಾತು, ಕೆಣಕು ಮಾತು, ಕೆಣಕುವುದು. ನೋಡಿ, ಈ ಎಲೆಕ್ಷನ್ ರ್ಯಾಲಿ ಬಂದಾಗ ನಿಮ್ಗೆ ಗೊತ್ತು ಕೆಣಕುವುದು ಏನಂತೇಳಿ. ಜಾತಿಗಳು, ಮತಗಳು, ಧರ್ಮಗಳು ಅಥವಾ ಯಾವುದೋ ಒಂದು ಬೇರೆ ಇಲ್ಲದ ಟಾಪಿಕಲ್ಲಿ ಇದ್ರೆ ಕೆಣಕುವುದು. ಕೆಣಕುವಾಗ ಏನಾಗುತ್ತೆ, ಅದು ಉಳಿದ ಹುಳುಕುಗಳು ಗೊತ್ತಾಗೋಲ್ಲ. ಕೆಣಕುವಾಗ ಕೆಣಕುವ ಮಾತು ಶ್ರೇಷ್ಠವಾಗುತ್ತೆ. ಹಾಗೆ ಇದೆಲ್ಲ ಸೈತಾನನ ಒಂದು ಅಟ್ಟಹಾಸ ಅಂದರೆ ತಪ್ಪಾಗಲಾರದು. ಜೊತೆಗೆ ಬಲಾತ್ಕಾರದ ಸುಕ್ಕು ಮಾತು. ಬಲಾತ್ಕಾರ ಯಾರು ಮಾಡ್ತಾನೆ? ಬಲವುಳ್ಳವನು ಬಲಾತ್ಕಾರ ಮಾಡ್ತಾನೆ. ಅವನಂದರೆ ಅವನ ಮುಂದೆ ಇರುವವನಲ್ಲಿ ಶಕ್ತಿ ಇಲ್ಲ ಅಂತ ಗೊತ್ತಾದಾಗ ಬಲಾತ್ಕಾರ ಮಾಡ್ತಾನೆ. ಸುಕ್ಕು ಮಾತು. ನಾಕವನೇ ತಾಕುತ್ತಿದೆ ಅವರ ಗರ್ವದ ನುಡಿ, ಜಗದಲ್ಲಿ ಹರಡುತ್ತಿದೆ ಅವರ ದರ್ಪದ ನುಡಿ. ಗರ್ವ, ದರ್ಪ, ಅಹಂಕಾರ. ಎಂತಲೇ ಜನರವರ ಕಡೆ ತಿರುಗಿಕೊಳ್ಳುವರು, ನೀರಂತೆ ಅವರ ಮಾತನ್ನು ಹೀರಿಕೊಳ್ಳುವರು. ನೋಡಿ, ಜನರೇನು ಮಾಡ್ತಾರೆ? ಅವರ ಕಡೆ ತಿರುಗಿಕೊಳ್ತಾರೆ. ನೀವು ನೋಡಿ, ಇವತ್ತು ಏನಾಗಿದೆ, ಉಳಿತನ್ನು ಬಯಸುವುದಲ್ಲ, ಇಂಥವ್ರ ಕಡೆ ತಿರುಗಿಕೊಳ್ತಾರೆ, ನೀರಂತೆ ಅವರ ಮಾತನ್ನು ಹೀರಿಕೊಳ್ತಾರೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ಆ ದೇವನೆಂತೂ ಕಂಡು ಹಿಡಿದಾನು ಎಂಬರು. ದೇವನಿಗೆ ಏನು ಗೊತ್ತಾಗುತ್ತೆ? ದೇವರಲ್ಲಿದ್ದಾರೆ. ಸಾಯೋ ತನಕ ನಾವು ಏನು ಬೇಕಾದ್ರೂ ಮಾಡೋಣ. ಪರಾತ್ಪರನು ಪರಿಜ್ಞನೇ, ಆತನಿಗೆ ಎಲ್ಲ ಅರಿಯುವುದೇ ಎಂದುಕೊಳ್ಳುವರು. ದುರ್ಜನರಿದೋ ನಿಶ್ಚಿಂತರಾಗಿಹರು, ಸಿರಿ ಮೇಲೆ ಸಿರಿಯ ಶೇಖರಿಸುತ್ತಿಹರು. ನೋಡಿ, ದುರ್ಜನರಿದೋ ನಿಶ್ಚಿಂತರಾಗಿಹರು, ಸಿರಿ ಮೇಲೆ ಸಿರಿಯ ಶೇಖರಿಸುತ್ತಿಹರು. ನಮ್ಗೆ ಗೊತ್ತಿದೆ, ಹಣ ಇದ್ದವನು, ದುಡ್ಡಿದ್ದವನು ದುಡ್ಡು ಮಾಡ್ತಾ ಹೋಗ್ತಾನೆ, ದುಡ್ಡಿಲ್ಲದವನು ಅವನು ಬಡವನಾಗಿ ಹೋಗ್ತಾನೆ, ಬಡವನಾಗಿ ಶ್ರೀಮಂತನಾಗಿ. ನಾನು ನಿರ್ಮಲ ಚಿತ್ತನಾಗಿ ಬಾಳಿದ್ದು ವ್ಯರ್ಥವೋ. ಕೆಲವರಿಗೆ ಈಗ ಏನಾಗುತ್ತೆ, ನಾನು ಎಷ್ಟು ಪರಿಶುದ್ಧವಾಗಿ ಜೀವಿಸಿದೆ, ನಿರ್ಮಲ ಚಿತ್ತನಾಗಿ ಜೀವಿಸಿದೆ, ಯಾವುದೇ ಥರದ ಅಪವಾದಗಳಿಂದ ಜೀವಿಸಿದೆ, ಮೋಸ ವಂಚನೆ ಮಾಡದೆ, ದರ್ಪ ಅಹಂಕಾರ ಭ್ರಷ್ಟಾಚಾರ ಮಾಡದೆ ಜೀವಿಸಿದೆ, ನಾನು ನಿರ್ಮಲ ಚಿತ್ತನಾಗಿ ಬಾಳಿದ್ದು ವ್ಯರ್ಥವೋ, ಶುದ್ಧ ಹಸ್ತನಾಗಿ ನಡೆದುಕೊಂಡುವುದು ನಿರರ್ಥಕವೋ. ನೋಡಿ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ ಅಂತೇಳಿ ನಾನು ಹೋಗಿ ತಪ್ಪು ಮಾಡಿ ಬಾವಿಗೆ ಬೀಳುವುದು ಅಲ್ಲ. ಏಕೆಂದರೆ ದಿನವಿಡೀ ನಾ ಬಾಧೆ ಪಡುತ್ತಿರುವೆ, ದಿನ ದಿನವೂ ದಂಡನೆಗೆ ಗುರಿಯಾಗುತ್ತಿರುವೆ. ನಾ ಬಾಯಿದೆರೆದು ನುಡಿದಿದ್ದೆನಾದರೆ ಈ ಪರಿ ನಿನ್ನ ಭಕ್ತ ಕುಲಕ್ಕೆ ನಾ ದ್ರೋಹಿಯೇ ಸರಿ. ನೋಡಿ, ನಾನು ಯಾಕಂದ್ರೆ ಇಲ್ಲಿ ಎರಡು ರೀತಿಯ ಜನರಿದ್ದಾರೆ. ಒಂದು ದರ್ಪ, ಅಹಂಕಾರ, ಗರ್ವ, ಸುಳ್ಳು ಹೇಳುವವರು. ಇನ್ನೊಂದು ಸತ್ಯ ಹೇಳುವವರು, ಪರಿಶುದ್ಧತೆಯಲ್ಲಿ ಬಾಳುವವರು, ಅಥವಾ ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಎತ್ತಿಡಿದು ಬಾಳುವವರು. ಸೊ ಅದಕ್ಕೆ ಈ ಕೀರ್ತನಕಾರ ಹೇಳ್ತಾನೆ, ಏಕೆಂದರೆ ದಿನವಿಡೀ ನಾ ಬಾಧೆ ಪಡುತ್ತಿರುವೆ, ದಿನ ದಿನವೂ ದಂಡನೆಗೆ ಗುರಿಯಾಗುತ್ತಿರುವೆ, ಎಲ್ಲ ಬಿಕ್ಕಟ್ಟುಗಳ ನನ್ನ ಮೇಲೆ ಎರಗಿವೆ. ನಾ ಬಾಯಿ ತೆರೆದು ನುಡಿದಿದ್ದೇನಾದರೆ ಈ ಪರಿ ನಿನ್ನ ಭಕ್ತ ಕುಲಕ್ಕೆ ನಾ ದ್ರೋಹಿಯೇ ಸರಿ. ನಾನು ಒಂದು ವೇಳೆ ಬಾಯಿ ತೆರೆದು ನಾನು ಕೂಡ ದ್ರೋಹಿ ಆಗ್ತಿದ್ದೆ. ಇದರ ಮರ್ಮವನ್ನು ನಾ ಬಗೆಹರಿಸಲು ಯತ್ನಿಸೆ, ತೋಚಿತೆನಗಿದು ಬಿಡಿಸಲಾಗದಂಥ ಸಮಸ್ಯೆ. ಅನೇಕ ಬಾರಿ ನಮ್ಮ ಸವಾಲುಗಳಿಗೆ ಜವಾಬು ಸಿಗುವುದಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. Very difficult. Many times we don't find the answers for so many things. Let us not get frightened. ಜವಾಬು ಸಿಗೋದಿಲ್ಲ ಅಥವಾ ಉತ್ತರ ಸಿಗೋದಿಲ್ಲ ಅಂದರೆ ನಾವು ಭಯ ಪಡಬಾರ್ದು, ನಾವು ವಿಶ್ವಾಸ ಬಿಡಬಾರ್ದು. ಇವತ್ತು ಕೀರ್ತನೆ ನಮಗೆ ಬಹಳ ಸುಂದರವಾಗಿ ಸ್ಫುಟವಾಗಿ ಹೇಳ್ತಾ ಇದೆ. ಆದರೆ ದೇವಾಲಯವನ್ನು ಹೊಕ್ಕು ನಿಂತಾಗ, ಆ ಜನರ ಅಂತಿಮ ಗತಿಯನ್ನು ಆಲೋಚಿಸಿದಾಗ ರುಜುವಾದ ಜ್ಞಾನೋದಯ ಆಯಿತೆನಗಾಗ. ಈಗ ಹೀಗೆಲ್ಲ ಮಾಡುವವರು, ನಾ ದೇವಾಲಯ ಹೊಕ್ಕಾಗ, ಅಲ್ಲಿ ನಿಂತಾಗ, ದೇವರ ಮುಂದೆ ನಿಂತಾಗ, ಆ ಜನರ ಅಂತಿಮ ಗತಿಯನ್ನು ಆಲೋಚಿಸಿದಾಗ ರುಜುವಾದ ಜ್ಞಾನೋದಯ ಆಯಿತೆನಗಾಗ. ರುಜುವಾದ ಜ್ಞಾನೋದಯ ಆಯಿತೆನಗಾಗ.
ಜಾರು ನೆಲದಲ್ಲಿ ಆ ಜನರನ್ನು ನೀನು ನಿಲ್ಲಿಸಿರುವೆ. ಜಾರು ನೆಲದಲ್ಲಿ ಆ ಜನರನ್ನು ನೀನು ನಿಲ್ಲಿಸಿರುವೆ. ನಿಶ್ಚಯನಾಗಿ ನೀ ಬೀಳಿಸಿ ಅವರನ್ನು ನಾಶ ಮಾಡುವೆ. ಅವ್ರೇನಂದ್ರೆ ಈ ದರ್ಪ, ಈ ಗರ್ವ, ಈ ಅಹಂಕಾರ, ಈ ಮೋಸ, ಈ ವಂಚನೆ, ಈ ಭ್ರಷ್ಟಾಚಾರ, ಈ ಸುಳ್ಳು ಜಾರು ನೆಲದಲ್ಲಿ ನಿಂತಂತೆ. ಜಾರು ನೆಲದಲ್ಲಿ ನಿಮ್ಗೆ ಗೊತ್ತಿದೆ, ಜಾರು ಹೋಗ್ತೀರಿ ನೀವು ಅಂದ್ರೆ ಜಾರು ನೆಲದಲ್ಲಿ ಆ ಜನರನ್ನು ನೀನು ನಿಲ್ಲಿಸಿರುವೆ. ನಿಶ್ಚಯವಾಗಿ ನೀ ಬೀಳಿಸಿ ಅವರನ್ನು ನಾಶ ಮಾಡುವೆ. ಅವರ ಅಂತಿಮ ಗತಿ ನಾಶವೇ. ಆದ್ದರಿಂದ ಕ್ಷಣ ಮಾತ್ರದಲ್ಲಿ ಅಳಿದು ಹಾಳಾಗುವರು, ಭೀಕರವಾಗಿ ನಿರ್ಮೂಲವಾಗುವರು. ನೋಡಿ, ಕ್ಷಣ ಮಾತ್ರದಲ್ಲಿ ಅಳಿದು ಹಾಳಾಗುವರು. ಅದರಿಂದ ಮನುಷ್ಯ ಚಿಟಿಕೆ ಹೊಡೆಯುವಷ್ಟು ಅವನು ಕೇವಲ ಶ್ವಾಸ ಮಾತ್ರ ಅವನೇನು ಮಾಡಲು ಸಾಧ್ಯ. ಕ್ಷಣ ಮಾತ್ರದಲ್ಲಿ ಅಳಿದು ಹಾಳಾಗುವರು, ಭೀಕರವಾಗಿ ನಿರ್ಮೂಲವಾಗುವರವರು. ನಿದ್ರೆಯಿಂದೆದ್ದವನು ಕನಸನ್ನು ತೃಣೀಕರಿಸುವಂತೆ ಪ್ರಭು ನೀನೆದ್ದು ಕಡೆಗಣಿಸುವೆ ಅವರನ್ನು ಮಾಯೆಯಂತೆ. ನೀನು ಸುಮ್ಮನಿದ್ಯಾ, ನಮ್ಗೆ ಗೊತ್ತು ನಿನ್ನ ಸಹನೆ, ನಿನ್ನ ತಾಳ್ಮೆ ಯಾರು ಪರೀಕ್ಷಿಸಲು ಅಸಾಧ್ಯ. ಆದರೆ ನಿದ್ರೆಯಿಂದೆದ್ದವನು ಕನಸನ್ನು ತೃಣೀಕರಿಸುವಂತೆ ಪ್ರಭು ನೀನೆದ್ದು ಕಡೆಗಣಿಸುವೆ ಅವರನ್ನು ಮಾಯೆಯಂತೆ. ಹೃದಯ ನೊಂದು ಬೆಂದಿರಲು, ಮನದಲ್ಲಿ ಅಲಗು ನಾಟಿರಲು, ನಾ ಮಂದಮತಿಯಾಗಿದ್ದೆ ಅರಿವಿಲ್ಲದೆ. ನೋಡಿ, ಹೃದಯ ನೊಂದು ಬೆಂದಿರಲು, ಮನದಲ್ಲಿ ಅಲಗು ನಾಟಿರಲು, ನಾ ಮಂದಮತಿಯಾಗಿದ್ದೆ ಅರಿವಿಲ್ಲದೆ ನಾ ಮಂದಮತಿಯಾಗಿದ್ದೆ. ನಾ ವನ್ಯ ಮೃಗದಂತಿದ್ದೆ ನಿನ್ನ ಮುಂದೆ, ಆದರೂ ನಾನಿರುವೆ ನಿನ್ನ ಸನ್ನಿಧಿಯಲ್ಲಿ, ನೀ ಹಿಡಿದಿರುವೆ ನನ್ನ ಬಲಗೆಯನ್ನು ಭದ್ರವಾಗಿ. ಅಂದರೆ ನಿನ್ನ ಸಾನ್ನಿಧ್ಯದಲ್ಲಿದ್ದಾಗ ನೀ ನನ್ನನ್ನು ಕಾಪಾಡ್ತೀಯ. ಸೂಕ್ತ ಸಲಹೆಯನ್ನಿತ್ತು ಮುಂದಕ್ಕೆನ್ನ ನಡೆಸು, ಅಂತ್ಯದಲ್ಲಿ ನಿನ್ನ ಮಹಿಮೆಗೆನ್ನ ಸೇರ್ಪಡಿಸು. ಕೀರ್ತನಗಾರ ಹೇಳ್ತಾನೆ, ನನ್ನ ಆಸೆ ಏನಂದರೆ ಸೂಕ್ತ ಸಲಹೆ, ಮಾರ್ಗದರ್ಶನ ನನಗೆ ನೀಡು, ಮುಂದಕ್ಕೆನ್ನ ನಡೆಸು ನಿನ್ನ ಮಾರ್ಗದಲ್ಲಿ, ಅಂತ್ಯದಲ್ಲಿ ನಿನ್ನ ಮಹಿಮೆಗೆನ್ನ ಸೇರ್ಪಡಿಸು. ನನಗೆ ನಿನ್ನ ಮಹಿಮೆ ಕಾಣಬೇಕಾಗಿದೆ. ನನಗೆ ನೀನಲ್ಲದೆ ಇನ್ನಾರಿಹರು ಪರದಲ್ಲಿ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ. ನನ್ನ ತನು ಮನಗಳೆಲ್ಲವೂ ಸೊರಗಿ ಹೋದರೂ, ನನ್ನ ಆತ್ಮದ ಶಕ್ತಿ ಶಾಶ್ವತ ಸೊತ್ತು ದೇವರು. ನನಗೆ ನೀನಿಲ್ಲದೆ ಇನ್ನಾರಿಹರು ಪರದಲ್ಲಿ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ. ನನ್ನ ತನುಮನಗಳೆಲ್ಲವೂ ಸೊರಗಿ ಹೋದರೂ, ನನ್ನ ಆತ್ಮದ ಶಕ್ತಿ ಶಾಶ್ವತ ಸೊತ್ತು ದೇವರು. ನೋಡಿ, ಇವತ್ತು ನನಗೆ ನೀನಿಲ್ಲದೆ ಇನ್ನಾರಿಹರು, ನೀನೇ ನನ್ನ ದುರ್ಗ, ನೀನೇ ನನ್ನ ಕೋಟೆ, ನಿನಗೆ ಹೊರತು ಬೇಕಿಲ್ಲ, ನಿನ್ನ ಬಿಟ್ಟು ನನಗೆ ಬೇರೆ ಏನೂ ಬೇಕಿಲ್ಲ. ಪ್ರಭುದೇವ, ಸ್ವಾಮಿ ದೇವ, ಸರ್ವೇಶ್ವರ. ನನ್ನ ತನುಮನಗಳೆಲ್ಲವೂ ಸೊರಗಿ ಹೋದರೂ, ನನ್ನ ಆತ್ಮದ ಶಕ್ತಿ ಶಾಶ್ವತ ಸೊತ್ತು ದೇವರು. ದೇವರನ್ನು ನಾನು ಬಿಟ್ಟಗಲುವುದಿಲ್ಲ, ಅವರನ್ನು ಬಿಟ್ಟು ಕದಲುವುದಿಲ್ಲ. ವಿನಾಶವಾಗುವರು ನಿನ್ನಿಂದ ದೂರ ಸರಿಯುವವರು, ಧ್ವಂಸವಾಗುವವರು ನಿನಗೆ ದ್ರೋಹವೆಸಗಿದವರು. ನೋಡಿ, ವಿನಾಶವಾಗುವರು ನಿನ್ನಿಂದ ದೂರ ಸರಿಯುವವರು, ಧ್ವಂಸವಾಗುವರು ನಿನಗೆ ದ್ರೋಹವೆಸಗಿದವರು. ಅದು ನಿನಗೆ ದ್ರೋಹ ಯಾರು ಎಸಗ್ತಾರೆ, ಅವರು ಧ್ವಂಸವಾಗ್ತಾರೆ. ನಿನ್ನ ಸಾನ್ನಿಧ್ಯ ಸ್ವಾಮಿ ದೇವ ನನಗೆಂತ ಸೌಭಾಗ್ಯ. ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನ ಆಶ್ರಯಿಸಿಕೊಂಡೆನಯ್ಯ. ನೋಡಿ, ದೇವರ ಸಾನ್ನಿಧ್ಯ ನಮಗೆ ಸೌಭಾಗ್ಯ. ಇವತ್ತು ಈ ಕೀರ್ತನೆಗಳ ಮೂಲಕ ನಾವು ಮಾಡೋ ಪ್ರಾರ್ಥನೆ ಅಂದರೆ, ನಾವು ದೇವರ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದೀವಿ, ಅದು ನಮ್ಮ ಸೌಭಾಗ್ಯ. ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನ ಆಶ್ರಯಿಸಿಕೊಂಡೆನಯ್ಯ. ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನನ್ನು ಆಶ್ರಯಿಸಿಕೊಂಡೆನಯ್ಯ. ಹೌದು ಆತ್ಮೀಯರೇ, ಇವತ್ತು ನಾವು ದೇವರನ್ನು ಆಶ್ರಯಿಸಿಕೊಂಡಿರೋಣ. ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಈ ಲೋಕದಲ್ಲಿ ನಮಗೆ ಕಷ್ಟಗಳುಂಟು, ದುಃಖಗಳುಂಟು, ನೋವುಗಳುಂಟು, ನಿರಾಶೆಗಳುಂಟು, ಸೋಲುಗಳುಂಟು. ಅದು ಯೇಸು ಅದನ್ನು ಜಯಿಸಿದ್ದಾರೆ. ಸರ್ವಶಕ್ತ ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರು. ಆದ್ದರಿಂದ ಆತನ ಆಶ್ರಯದಲ್ಲಿ ನಾವು ಜೀವಿಸೋಣ ಮತ್ತು ಆತನ ಪವಿತ್ರಾತ್ಮಭರಿತರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಲ್ಲ ಕೇಡುಗಳಿಂದ ನಾವು ಜಯಿಸಲು ಸಾಧ್ಯವಾಗುತ್ತೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, 72 ಮತ್ತು 73ನೇ ಕೀರ್ತನೆಯೊಂದಿಗೆ ನಾವು ಪ್ರಾರ್ಥಿಸಿದ್ದೇವೆ, ಧ್ಯಾನಿಸಿದ್ದೇವೆ. ಈ ಕೀರ್ತನೆಯ ಆಶೀರ್ವಾದಗಳು ನಮ್ಮ ಮೇಲೆ ಇಳಿದು ಬರಲಿ. ಮತ್ತೊಮ್ಮೆ ನಾವೆಲ್ಲರೂ ಮೌನವಾಗಿ ಮನೆಯಲ್ಲಿ ಅದನ್ನು ನಿಧಾನವಾಗಿ ಓದುವಾಗ ನಮಗೆ ಇನ್ನೂ ಹೆಚ್ಚು ಜ್ಞಾನ ಮತ್ತು ವರವನ್ನು ಕರುಣಿಸಿರಿ. ಈ ಕೀರ್ತನೆಗಳ ಮೂಲಕ ನಮ್ಮ ಒಳಗಡೆ ಇರುವ ಎಲ್ಲ ಥರದ ಕೇಡುಗಳು, ಕ್ಲೇಶಗಳು ದೂರವಾಗಲಿ. ದೇಹಕ್ಕೆ ಸೌಖ್ಯ, ಮನಸ್ಸಿಗೆ ಸೌಖ್ಯ, ಸಾಮಾಜಿಕ ಸ್ವಾಸ್ಥ್ಯ ನಮಗೆ ಲಭ್ಯವಾಗಲಿ. ಎಲ್ಲ ಕೇಡುಗಳಿಂದ ನಮ್ಮನ್ನು, ನಮ್ಮ ಜನರನ್ನು, ಸಮಾಜವನ್ನು, ರಾಷ್ಟ್ರವನ್ನು ರಕ್ಷಿಸು. ವಿಶೇಷವಾಗಿ ಕೀರ್ತನೆಗಳ ಮೂಲಕ ನಮಗೆ ಹೊಸ ಧೈರ್ಯ, ಹೊಸ ಮನೋಸ್ಥೈರ್ಯವನ್ನು ಕರುಣಿಸು.
ನಮ್ಮ ಮನೋಭಾವ ಕ್ರಿಸ್ತ ಯೇಸುವಿನ ಮನೋಭಾವದಂತಾಗಲಿ. ಈ ಸುವಾರ್ತೆಯನ್ನು ಆಲಿಸುವ ಪ್ರತಿಯೊಬ್ಬರ ಮೇಲೆ ಕ್ರಿಸ್ತ ಯೇಸುವಿನ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಕೆಡುಗಳಿಂದ, ಬಾಧೆಗಳಿಂದ, ರೋಗಗಳಿಂದ, ನಿರಾಶೆಗಳಿಂದ ದೇವರು ಕಾಪಾಡಲಿ. ಟಚ್ them Lord, anoint them Lord, heal them Lord, bless them Lord, deliver them Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಸ್ವಸ್ಥತೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ